ಬಜಾರ್ ಫೆಸ್ಟಿವಲ್ ಅಲ್ಲಿ ಸ್ಟೂಡೆಂಟ್ಗಳು ಗುಜರಾತಿ ಸ್ಟೈಲ್ ನಲ್ಲಿರುವಂತಹ ಪಾನಿಪುರಿಯನ್ನು ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದೆ. ನಾವು ನಾರ್ಮಲ್ ಆಗಿ ಟೇಸ್ಟ್ ಮಾಡುವಂಥ ಪಾನಿಪುರಿಗಿಂತ ಡಿಫ್ರೆಂಟ್ ಆಗಿರುವಂಥ ಟೇಸ್ಟನ್ನು ಕೊಡ್ತಾ ಇರುವಂಥದ್ದು. ಅದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಹಾಗೇನೆ. ಮಕ್ಕಳಿಗೆ ಒಂದು ಎಂಥ್ಯೂಸಿಯಾಸಮ್ ಸಹ ತುಂಬ ಇರ್ತದೆ. ಅದರಲ್ಲಿ ಸೇವಿಂಗ್ ಮಾಡಿ ಸ್ಕೂಲಿಗೆ ಸಹ ಕೊಡಬೇಕು ಅಂತ ಅವ್ರಿಗೊಂದು ತುಂಬ ಉಮೇದು. ಇಟ್ಸ್ ಅ ನೈಸ್ ಥಿಂಗ್. ನಾವು ಇದನ್ನು ಶುರು ಮಾಡಿದ್ದಕ್ಕೆ ಸಾರ್ಥಕ. ಇದರಲ್ಲಿ ಏನೆಲ್ಲ ಅವರು ಏನು ಕೆಲಸ ಏನು ಮಾಡ್ತಾ ಇದ್ದಾರೆ ಅದೆಲ್ಲವೂ ಅವರ ಸ್ವಂತ ಅನುಭವದ ಅವರ ಖಜಾನೆಗೆ ಹೋಗ್ತದೆ ಅಂತ ಹೇಳೋದು ನಮಗೆ ಬಹಳ ಒಂದು ಖುಷಿಯ ವಿಷಯ. ಒಂದು ಜೀವನಾನುಭವ ಪಡಿತಾ ಇದ್ದಾರೆ, ಅದು ನಮಗೆ ಎಲ್ಲದಕ್ಕಿಂತ ಹೆಚ್ಚು ಪ್ರಾಮುಖ್ಯವಾದ. ನಮಗೆ ಬೇಕಾದೆಲ್ಲ ತಗೊಳ್ಬೋದು. ಪೇರೆಂಟ್ಸ್ ಖುಷಿಯಲ್ಲಿ ಹಣ ಕೊಟ್ಟಿದ್ದಾರೆ, ಬೇರೆ ಕಡೆ ಆದರೆ ಕೊಡ್ತಿರ್ಲಿಲ್ಲ. ಒಂದು ಕ್ರಿಯೇಟಿವಿಟಿ ಜೊತೆಗೆ ಅವರೊಂದು ಇನ್ವಾಲ್ವ್ಮೆಂಟ್, ಪ್ರಾಫಿಟ್ ತೆಗಿಯೋಕೆ ಒಂದು ಹಂಬಲ. ಒಟ್ಟಾರೆ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ದೊಡ್ಡ ವಿಷಯವನ್ನು ಮಕ್ಕಳಿಗೆ ಕಲಿಸೋದೇನು ಅಂತಂದರೆ ಸ್ವಂತ ಉದ್ಯಮವನ್ನು ಸ್ಥಾಪಿಸುವ ನೆಲೆಯಲ್ಲಿ ಅವರು ತಯಾರಾಗಬೇಕು ಅಂತ ಹೇಳಿ. ಅದಕ್ಕಾಗಿ ಈ ಒಂದು ಮೇಳ ಅವರಿಗೆ ಖಂಡಿತವಾಗಿ ದೊಡ್ಡ ಮಟ್ಟದ ಪ್ರಯೋಜನ ಕೊಡ್ತದೆ ಅಂತ ನಾನು ಅನ್ಕೊಳ್ತೀನಿ. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿನಿತ್ಯ ಕೂಡ ಪಾಠ ಪ್ರವಚನ ಓದು ಬರಿ ಅಂತ ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ದಂತಹ ವಿದ್ಯಾರ್ಥಿಗಳು ಇವತ್ತು ಚರ್ಮುರಿ ಇದೆ, ಬೋಂಡಾ ಇದೆ, ಬಜ್ಜಿ ಇದೆ, ತರಹೇವಾರಿ ಫುಡ್ಗಳಿದೆ, ಅದರ ಜೊತೆಗೆ ಕೆಲವೊಂದು ಐಟಮ್ಗಳನ್ನ ಸೇಲ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಒಂದು ದೃಶ್ಯ ಕಂಡು ಬಂದಿರುವಂತದ್ದು ಪುತ್ತೂರಿನ ನಟೋಜ ಫೌಂಡೇಶನ್ ಟ್ರಸ್ಟ್ ಮುನ್ನಡೆಸ್ತಾ ಇರುವಂತಹ ಅಂಬಿಕಾ ಸಮೂಹ ಸಂಸ್ಥೆಯ CBSE ವಿದ್ಯಾಲಯದಲ್ಲಿ ಇಲ್ಲಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಬಜಾರ್ ಫೆಸ್ಟಿವಲ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಪ್ರತಿನಿತ್ಯ ಕೂಡ ಓದಬೇಕು, ಬರಿಬೇಕು, ಪ್ರಾಜೆಕ್ಟ್ ವರ್ಕ್ ಇರುತ್ತೆ, ಇವೆಲ್ಲದರ ಟೆನ್ಷನ್ ಅಲ್ಲಿ ಇರ್ತಾರೆ. ಬಟ್ ಇವತ್ತಿನ ಒಂದು ಸ್ಯಾಟರ್ಡೇಯನ್ನ ವಿದ್ಯಾರ್ಥಿಗಳು ಸಂತೆಯಾಗಿ ಪರಿವರ್ತನೆ ಮಾಡಿಕೊಂಡು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ವ್ಯಾಪಾರ ವಹಿವಾಟಿನಲ್ಲಿ ಬ್ಯುಸಿ ಆಗಿದ್ದಾರೆ. ಎಸ್, ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳ ಸಂಭ್ರಮ ಯಾವ ರೀತಿ ಆಗಿದೆ, ಯಾವೆಲ್ಲ ಐಟಮ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ, ಶಿಕ್ಷಕರು ಏನ್ ಹೇಳ್ತಾರೆ, ಅದರ ಜೊತೆಗೆ ಬಂದಂತಹ ಗ್ರಾಹಕರು ಏನ್ ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ನೋಡ್ಕೊಂಡು ಬರೋಣ. ನಿಮ್ಮ ಹೆಸರು? ಭವಿತ್ರಿ. ಏನೆಲ್ಲ ಸಿಗುತ್ತೆ ನಿಮ್ಮ ಸ್ಟಾಲ್ ಅಲ್ಲಿ? ಗೋಲ್ಗಪ್ಪ, ಸ್ಯಾಂಡ್ವಿಚ್, ಸೋಡಾ, ಕೋಲ್ಡ್ ಡ್ರಿಂಕ್ ಅಷ್ಟೇ. ನೀವೇ ತಯಾರಿಸಿದ್ದ ಇಲ್ಲ ಮನೆಯವರು ಏನಾದರೂ ರೆಡಿ ಮಾಡಿ ಕೊಟ್ರ? ಹೇಗೆ? ನಾವೇ ತಯಾರಿಸಿ. ಇಲ್ಲೇ ಬಂದ್ಮೇಲೆ ತಯಾರಿಸಿದ್ರಾ? ಹಾಂ. ಓಕೆ, ಹೇಗಿದೆ ರೆಸ್ಪಾನ್ಸ್? ಜನ ಬರ್ತಿದ್ದಾರಾ? ಹಾಂ, ಬರ್ತಿದ್ದಾರೆ. ಹೇಗೆ ಅನಿಸ್ತಾ ಇದೆ ಈ ಒಂದು ಬಜಾರ್ ಫೆಸ್ಟಿವಲ್ ಬಗ್ಗೆ? ಚಂದ ಚಂದ, ಖುಷಿ ಆಗ್ತಾ ಇದೆ. ಪ್ರತಿನಿತ್ಯ ಕೂಡ ಪಾಠ ಅದು ಇದು ಅಂತ, ಬಟ್ ಇವತ್ತಂತೂ ಜಾಲಿ ಮಾಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಹೌದಾ? ಓಕೆ, ಎಷ್ಟು ಜನ ಇದ್ದೀರಾ ನಿಮ್ಮ ಟೀಮ್? 9 ಜನ. 9 ಜನ ಟೀಮ್. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಿಮ್ಮ ಹೆಸರು? ದೀಕ್ಷಾ. ಏನೆಲ್ಲ ಸಿಗುತ್ತೆ ಇಲ್ಲಿ? ಇಲ್ಲಿ ನಮಗೆ ಗೋಲ್ಗಪ್ಪ ಮತ್ತೆ ಮಾಕ್ಟೇಲ್ ಮತ್ತೆ ಚರ್ಮುರಿ ಮತ್ತೆ ಫ್ಯಾನ್ಸಿ ಐಟಮ್ ಮತ್ತೆ ಸ್ಟೇಷನರಿ. ಓಕೆ, ಮಾಕ್ಟೇಲ್ ಯಾವ ಫ್ಲೇವರ್? ಇದು ಬ್ಲೂಬೆರಿ. ಹೇಗಿದೆ ರೆಸ್ಪಾನ್ಸ್? ಎಲ್ಲರೂ ತುಂಬ ಇದನ್ನೇ ತಗೊಳ್ಳೋದು ಜಾಸ್ತಿ, ಮತ್ತೆ ತುಂಬ ಚಂದ ಉಂಟು. ಫುಲ್ ಇದೆಲ್ಲ ಇದು ಮತ್ತೆ ಇದೆಲ್ಲ ಜಾಸ್ತಿ ತಗೊಂಡಿದ್ದಾರೆ. ಮತ್ತೆ ಗೋಲ್ಗಪ್ಪ ಕೂಡ ಅಷ್ಟೇ. ಮಾಕ್ಟೇಲ್ಗೆ ಎಷ್ಟು ರೇಟ್ ಎಷ್ಟು? ಇದಕ್ಕೆ 25 ಮತ್ತೆ ಇದಕ್ಕೆ 20 ಮತ್ತೆ ಇದಕ್ಕೆ ಕೂಡ 20. ಅದು ಮುಗಿತವಂತಲ್ಲ? ಹೌದು, ಇನ್ನೂ ವಾಪಸ್ ಮಾಡಬೇಕು. ಮಾಡ್ತೀರಾ? ನೀವು ಎಷ್ಟು ಜನ ಇದ್ದೀರಾ ಟೀಮಲ್ಲಿ? 4 ಮೆಂಬರ್ಸ್, ನಾನು, ಇವಳು ಮತ್ತೆ ಇವಳು ಮತ್ತೆ ಅವಳು. ಓಕೆ, ನೀವು ಎಷ್ಟು ಕ್ಲಾಸ್? 6th. ವೆಲ್ಕಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ರುಕ್ಮಯ್ಯ. ಓಕೆ, ನಿಮ್ಮ ಮಕ್ಕಳಿಲ್ಲಿ? ಮಕ್ಕಳಿದ್ದಾರೆ. ಹೌದು, ಮಗಳು ಎಷ್ಟನೇ ಕ್ಲಾಸ್? 3ನೇ ಕ್ಲಾಸಲ್ಲಿ. ಹೇಗೆ ಅನಿಸ್ತು ಸರ್ ಬಜಾರ್ ಫೆಸ್ಟಿವಲ್? ತುಂಬ ಖುಷಿಯಾಗಿದೆ. ಯಾಕೆಂತ ಹೇಳಿದರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಇಷ್ಟು ಚಿಕ್ಕ ಮಕ್ಕಳಿಗೆ ಒಂದು ಎಕ್ಸ್ಪೋರ್ಟ್ ಕೊಡ್ತಾರಲ್ಲ, ಕಲಿಯೋದು ಮಾತ್ರ ಅಲ್ಲ, ಒಂದು ಸೇಲ್ ಮಾಡಲಿಕ್ಕೆ, ಪ್ರಾಡಕ್ಟ್ ಮಾಡಲಿಕ್ಕೆ ಎಲ್ಲ ತುಂಬ ಖುಷಿಯಾಗಿದೆ. ನಮಗೆ ನಿಜವಾಗಿ ಹೆಮ್ಮೆ ಆಗ್ತಿದೆ ನಮ್ಮ ಈ ಶಾಲೆಗೆ ಕಲಿಸಿದ ಮಕ್ಕಳಿಗೆ. ನಾನು ತುಂಬ ಖುಷಿ ಆಗ್ತಾ ಇದೆ. ಓಕೆ, ಏನು ಹೇಳ್ತೀರಾ ನೀವು ಬಜಾರ್ ಫೆಸ್ಟಿವಲ್ ಬಗ್ಗೆ? ಖುಷಿ ಆಯ್ತಾ? ನೀವು ಯಾವುದು ಸ್ಟಾಲ್ ಹಾಕ್ಲಿಲ್ವಾ? ಹಾಕ್ಲಿಲ್ಲ? ನಿಮಗೆ ಸ್ಟಾಲ್ ಇಲ್ಲಲ್ಲ ಹಾಕ್ಲಿಕ್ಕೆ? ಓಕೆ, ಏನೆಲ್ಲ ತಿಂದ್ರಿ? ಪಾನಿಪುರಿ ತಿಂದ ಹೇಳು. ಚಾಕ್ಲೇಟ್, ಜ್ಯೂಸ್. ಹೌದಾ, ಖುಷಿ ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ರೀಶಾ. ತನ್ವಿ. ಓಕೆ, ನಿಮ್ಮ ಸ್ಟಾಲ್ ಬಗ್ಗೆ ಹೇಳಿ. ನಾವು ನಮ್ಮ ಸ್ಟಾಲಿನ ಹೆಸರು ಹ್ಯಾಪಿ ಪ್ಯಾರಡೈಸ್ ಅಂತ ಇಟ್ಟಿದ್ವಿ. ಏಕೆಂದರೆ ನೀವು ಇಲ್ಲಿ ಬಂದರೆ ನಿಮಗೆ ತುಂಬ ಖುಷಿ ಬರುತ್ತೆ.
ನಾನು ಇಲ್ಲೆಲ್ಲ ಕ್ರೋಶೆ ಪ್ರಾಡಕ್ಟ್ಸ್ ಮಾಡಿದ್ದೀನಿ, ಮತ್ತು ಇವಳು ಬ್ರೇಸ್ಲೆಟ್ಸ್ ಮಾಡಿದ್ದಾರೆ, ಸ್ಕ್ರಂಚೀಸ್ ಇದೆ, ಎಲ್ಲರೂ ಬಂದು ತಗೊಳ್ಬೋದು. ಇದು ಹ್ಯಾಂಡ್ ಮೇಡ್, ಅದು ಸಹ ಎಲ್ಲರೂ ಬಂದ್ಬೋದು. ನಮ್ಮ ಸ್ಟಾಲ್ ನಂಬರ್ 15 ಮತ್ತು ಹ್ಯಾಪಿ ಪ್ಯಾರಡೈಸ್. ತುಂಬ ಖುಷಿ ಆಯಿತು ಎಲ್ಲರಿಗೂ ಮಾರಿ. ಸೊ ಅದು ಬರೀ ಮನಿ ತಗೊಳ್ಳೋದ್ರ ಬಗ್ಗೆ ಅಲ್ಲ, ಬಿಸ್ನೆಸ್ ಸ್ಕಿಲ್ಸನ್ನು ಲರ್ನ್ ಮಾಡೋಕ್ಕೆ ಅಂತ ಇಟ್ಟಿದ್ದು. ಈ ಶಾಲೆಗನ್ನು ಥ್ಯಾಂಕ್ ಮಾಡ್ತಾ ಇದ್ದೀನಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮನೆಯಲ್ಲಿ ಮಾಡ್ಕೊಂಡು ಹೌದು, ಹಾಂ ಹೌದು. ಎಷ್ಟು ಜನ ಇದ್ದೀರಾ ನಿಮ್ಮ ಟೀಮಲ್ಲಿ? 6 ಜನನೂ ಮಾಡಿದ್ದೀರಾ ಇದರಲ್ಲಿ? ಇಲ್ಲ, ಇದು ನಾನೇ ಮಾಡಿದ್ದು. ಓಕೆ, ಇದಕ್ಕೆಲ್ಲ ರೇಟ್ ಹೇಗೆ ಇಟ್ಟಿದ್ದೀರಾ? ಇದಕ್ಕೆ 100 ರೂಪೀಸ್, ಇದಕ್ಕೆ 80 ಅಷ್ಟೇ. ತಗೊಳ್ತಿದ್ದಾರಾ? ತಗೊಳ್ತಿದ್ದಾರಾ? ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಸಾರಿಕಾ ಅಂತ. ನಿಮ್ಮ ಮಕ್ಕಳಲ್ಲಿ ಕಲಿತಾ ಇದ್ದಾರೆ? ನನ್ನ ಮಗಳಲ್ಲಿ 6ನೇ ಕ್ಲಾಸಲ್ಲಿ ಕಲಿತಾ ಇದ್ದಾಳೆ. ಅವಳಿಗೆ ಈ ಬಾಜಾರ್ ಫೆಸ್ಟ್ ಅನ್ನೋದು ಈ ಸಲ ಹೊಸದಾಗಿ ಆಗ್ತಾ ಇರುವಂಥದ್ದು. ಅವಳು ಈ ವರ್ಷ ಹೊಸ ಸ್ಟೂಡೆಂಟ್ ಆದ ಕಾರಣ ಅವಳಿಗೆ ಇದು ತುಂಬ ಖುಷಿ ಕೊಟ್ಟಿದೆ. ಎಲ್ಲ ಮಕ್ಕಳು ಕೂಡ ತುಂಬ ಒಳ್ಳೆ ರೀತಿಯ ಫುಡ್ಗಳನ್ನಾಗಿರ್ಬೋದು, ಅಥವಾ ಬೇರೆ ಕ್ರೋಶೆಟ್ಗಳ ವರ್ಕ್ಗಳಾಗಿರ್ಬೋದು, ಅಥವಾ ಕಾಮಿಡಿ ಶೋ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಹೋಗಿ ನೋಡಿ ಬಂದೆ. ಮಕ್ಕಳು ತುಂಬ ಎಫರ್ಟಿಂದ ತುಂಬ ಚೆಂದ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ ಇದನ್ನು ನೋಡಿಬಿಟ್ಟು. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ವೈಷ್ಣವಿ. ಏನು ಹೇಳ್ತೀರಾ ಬಜಾರ್ ಫೆಸ್ಟಿವಲ್ ಬಗ್ಗೆ? ಸೊ ಬಜಾರ್ ಫೆಸ್ಟಿವಲ್ ಇಟ್ ಈಸ್ ಅ ವಂಡರ್ಫುಲ್ ಫೆಸ್ಟಿವಲ್ ಆಗಿದೆ. ಯಾಕಂದರೆ ಇದು ಮಕ್ಕಳಿಗೊಂದು ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ಸನ್ನು ಹೇಗೆ ಮಾಡ್ಬೋದು ಅಂತ ಪ್ರೋತ್ಸಾಹ ಮಾಡ್ತಾರೆ ನಮ್ಮ ಸ್ಕೂಲ್ನವರು. ಬರುವಾಗ ಎಷ್ಟು ಹಣ ತಂದಿದ್ವಾ, ಈಗ ಡೇ ಹೋಗ್ತಾ ಇದ್ದಾಗೆ ಹಣ ತುಂಬ ಕಡಿಮೆ ಆಗ್ತಿದೆ. ಅಂದರೆ ಹೇಗೆ ಟೈಮ್ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಸೊ ಟೋಟಲಾಗಿ ಹೇಳಬೇಕಾದ್ರೆ ಇದು ಮಕ್ಕಳಿಗೆ ಒಂದು ಬಿಸ್ನೆಸ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಗೆ ನಾವು ನಮ್ಮ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡ್ಬೋದು, ಹಾಗೆ ಮನಿ ಬಿಸ್ನೆಸ್ಸನ್ನು ಹೇಗೆ ಮಾಡ್ಬೋದನ್ನು ನಮ್ಮ ಸ್ಕೂಲ್ ತುಂಬ ಚೆನ್ನಾಗಿ ಹೇಳಿ. ಯಾವೆಲ್ಲ ಸ್ಟಾಲ್ಗೆ ಹೋದ್ರಿ ನೀವು? ಸೊ ಟೋಟಲ್ ಆಗಿ 25 ಸ್ಟಾಲ್ಸ್ಗಳಿವೆ. ಸೊ ನಾನು ಸಾಧಾರಣ ಎಲ್ಲ ಸ್ಟಾಲ್ಸ್ಗೆ ಕೂಡ ಹೋಗಿದ್ದೇನೆ. ಒಂದೊಂದು ಸ್ಟಾಲಲ್ಲಿ ಒಂದೊಂದು ರೀತಿಯ ಫುಡ್ ಐಟಮ್ಸ್, ಲಕ್ಕಿ ಡಿಪ್ಸ್ ಆಗಿರ್ಬೋದು, ಅವ್ರು ಹೇಗೆ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ, ಅದು ತುಂಬ ಸೂಪರ್ ಆಗಿದೆ. ಎಷ್ಟು ರೂಪಾಯಿ ತಂದಿದ್ರೆ ಎಷ್ಟು ಖಾಲಿ ಆಯಿತು? ಸೊ ನಾನು 300 ರೂಪೀಸ್ ಏನೋ ತಂದಿದೆ, ಈಗ 50 ರೂಪೀಸ್ ಏನೋ ಇದೆ ನನ್ನ ಹತ್ರ. ಅಂದರೆ ಅಷ್ಟು ಒಳ್ಳೆಯದಾಗಿ ಎಲ್ಲ ಫುಡ್ ಐಟಮ್ಸ್ಗಳಿವೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಪುನೀತಾ ಅಂತ. ಓಕೆ, ನಿಮ್ಮ ಮಕ್ಕಳಲ್ಲಿ ಹೌದು, ಸಾಮಾನ್ಯ ಅಂತ UKG ಇದ್ದಾರೆ. ಓಕೆ, ಹೇಗೆ ಅನ್ನಿಸ್ತೀವಿ ಫೆಸ್ಟಿವಲ್ ಬಜಾರ್? ಫೆಸ್ಟಿವಲ್ ತುಂಬ ಚೆಂದ ಉಂಟು. ತಿನ್ನಲಿಕ್ಕೆ ಒಂಥರ ಖುಷಿ ಆಗ್ತದೆ. ಯಾಕಂದರೆ ತಿನ್ನುವ ಐಟಮ್ ಎಲ್ಲ ಕ್ಲೀನ್ ಆಗಿದೆ ಅಂತೇಳಿ ಒಂದು ನಂಬಿಕೆ ಇದೆ. ಧೂಳಿಲ್ಲ, ಯಾವುದಿಲ್ಲ. ಮಕ್ಕಳು ಹೇಳುವಾಗ ಯಾವುದು ಬೇಡ ಅಂತ ಹೇಳೋದು ಬೇಡ ಅಂತ ಅನಿಸ್ತದೆ. ನಿಮ್ಮ ಮಗಳು ಎಷ್ಟು ಎಂಜಾಯ್ ಮಾಡಿದ್ಲು? ಅವಳು ತುಂಬ ಎಂಜಾಯ್ ಮಾಡಿದ್ಲು. ಅವಳಿಗೆ ಫುಡ್ ಐಟಮ್ ಯಾವುದು ಬೇಡ, ಬಟ್ ಬುಕ್ ಅಂಥದ್ದೆಲ್ಲ ಪರ್ಚೇಸ್ ಮಾಡಿದ್ದು, ಫ್ಯಾನ್ಸಿ ಐಟಮ್. ನಮಸ್ತೆ, ನಿಮ್ಮ ಹೆಸರು? ಸ್ವಪ್ನ. ಓಕೆ, ನಿಮ್ಮ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ? ಹೌದು. ಓಕೆ, ಎಷ್ಟನೇ ಕ್ಲಾಸಲ್ಲಿ ಕಲಿತಾ? ಅವನು 5th. ಹೇಗೆ ಅನಿಸ್ತಾ ಇದೆ ಬಜಾರ್? ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳು ಫುಲ್ ಸ್ವಿಂಗಲ್ಲಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಕಲಿತಾ ಇರೋದು? ಇವನು ಇಲ್ಲೇ ಕಲಿತಾ. ಏನು ಹೇಳ್ತೀರಾ, ಎಷ್ಟು ಖುಷಿ ಆಗ್ತಾ ಉಂಟು? ಖುಷಿ ಆಗ್ತಾ ಉಂಟು ತುಂಬ. ಓಕೆ, ನಿಮಗೆ ಸ್ಟಾಲ್ ಹಾಕ್ಲಿಲ್ವಾ? ಇಲ್ಲ, 16 5th ಇಲ್ಲ. ಹಾಂ, ಓಕೆ, ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಮನಸ್ವಿ. ಓಕೆ, ಎಷ್ಟನೇ ಕ್ಲಾಸ್? 9th. ಓಕೆ, ಇಲ್ಲಿ ಏನೆಲ್ಲ ಇದೆ ನಿಮ್ಮ ಸ್ಟಾಲಲ್ಲಿ? ಇಲ್ಲಿ ಸ್ಪ್ರಿಂಕ್ಲರ್ಸ್ ಎಲ್ಲ ಉಂಟು, ಮತ್ತು ಇದು ಫೆವಿಕಾಲ್ ಗಮ್ ಎಲ್ಲ ಉಂಟು, ಮತ್ತು CPVC ಗಮ್ ಎಲ್ಲ ಉಂಟು, PVC ಗಮ್, ಮತ್ತು ನಿಮಗೆ ಈ ಥರ 8 ಸ್ಪ್ರಿಂಕ್ಲರ್ಸ್ ಎಲ್ಲ ಉಂಟು. ಮತ್ತು ತುಂಬ ಇತ್ತು, ಅದು ತುಂಬ ಸೇಲ್ ಆಗಿದೆ ಈಗ. ಇದೆಲ್ಲ ಅವೆಲ್ಲ ಫ್ಯಾನ್ಸಿ. ಇದೆಲ್ಲ ಫ್ಯಾನ್ಸಿ ಐಟಮ್ಸ್. ಇದು ನಾವು ಒಂದು ಫ್ಯಾನ್ಸಿಯಿಂದ ತಗೊಂಡದ್ದು. ಆಲ್ಮೋಸ್ಟ್ ಎಲ್ಲ ರೆಸ್ಪಾನ್ಸ್ ಒಳ್ಳೆಯದು, ಎಲ್ಲ ತಗೊಳ್ತಿದ್ದಾರೆ. ಸೇಲ್ ಆಗ್ತದೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಪ್ರಾರ್ಥನಾ. ನಿಮ್ಮ ಸ್ಟಾಲ್ ಹೆಸರೇನು? 5 ಸ್ಟಾರ್ ಸ್ಪೆಷಲ್ ಪ್ರೆಸೆಂಟ್. ಇಲ್ಲೆಲ್ಲ ಗುಜರಾತಿ ಟೈಪ್ ಇದು ಫುಲ್ ಐಟಮ್ಸ್, ಗುಜರಾತಿ ಶೈಲಿ. ಇದು ಪಾನಿಪುರಿ, ಥೇಪಲ ಮತ್ತು ಇದು ಕುಲ್ಕಿ ಸರ್ಬತ್ ಅದೆಲ್ಲ, ಮತ್ತು ಐಸ್ ಕ್ರೀಮ್ಸ್, ಮೊನೆಕೋ ಬೈಟ್, ಸ್ಯಾಂಡ್ವಿಚ್ ಅದೆಲ್ಲ ಸಿಗ್ತದೆ. ಮತ್ತು ದಹಿಪುರಿ, ಅದಕ್ಕೆ ಒಂದು ಆಫರ್ ಉಂಟು. ಮತ್ತು ದಹಿಪುರಿ ಮತ್ತು ಪಾನಿಪುರಿ ತಗೊಂಡ್ರೆ ಅವರಿಗೊಂದು ಗಿಫ್ಟ್ ಸಿಗ್ತದೆ, ಹಾಗೆ ಒಂದು ಆಫರ್ ಉಂಟು. ಗುಜರಾತಿ ಐಟಮನ್ನು ಇಡುವಂಥ ಪ್ಲ್ಯಾನ್ ಯಾರು ಕೊಟ್ಟಿದ್ದು? ನಾವೇ ಗುಜರಾತಿ, ಅಂದರೆ ನನ್ನಮ್ಮ ನನಗೆ ಕೊಟ್ಟದ್ದು. ಅದಕ್ಕೆ ನಾವೆಲ್ಲ ಯಾರಾದರೂ ಬಂದರೆ ಕಸ್ಟಮರ್ಸ್ ಗುಜರಾತಿ ಫುಡ್ ಇದೆ ನಮಗೆ ಕೇಳೋದಂದರೆ ಇದು ಕೊಡಿ ಗುಜರಾತಿದು, ಅದು ಕೊಡಿ, ಎಲ್ಲ ಗುಜರಾತಿದೇ ಕೇಳಿದ್ದು.
ಅಮ್ಮ ತಯಾರು ಮಾಡಿ ಕೊಟ್ರಾ ಎಲ್ಲ ರೆಸಿಪಿ? ಹೌದು ಹೌದು. ಓಕೆ, ನೀವು ನಿಮ್ಮಲ್ಲಿ ಏನೆಲ್ಲ ಸಿಗುತ್ತೆ? ನೈನಿಕಾ ಏನೆಲ್ಲ ಸಿಗುತ್ತೆ ನಿಮ್ಮಲ್ಲಿ? ನಮ್ಮದು ಅಂದರೆ ಫುಲ್ ಜಾಯಿಂಟ್. 5. ಹೌದು ಹೌದು, ಸರಿ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಾನು ಶಿವಶಂಕರ್ ಅಂತ. ಬಜಾರ್ ಫೆಸ್ಟಿವಲ್ ಸೂಪರ್. ಏನು ಹೇಳೋದು, ಮಕ್ಕಳಿಗೆ ಈ ಥರದ ಒಂದು ಕೃತಕವಾದಂಥ ಬಜಾರನ್ನು ಸೃಷ್ಟಿ ಮಾಡಿ ಮಕ್ಕಳಿಗೆ ಬಜಾರ್ ಅಂದರೆ ಏನು, ಹೇಗೆ ಕಲಿಕಾ ವಿಧ ಮತ್ತು ಏನೆಲ್ಲ ಹೇಗೆ ವ್ಯಾಪಾರವನ್ನು ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಬಹುಶಃ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಟ್ಸ್ ಗುಡ್. ನನ್ನ ಮಗಳು ಇಲ್ಲೇ ಇದ್ದಾಳೆ. ನನ್ನ ಮಗಳು 7th ಕ್ಲಾಸ್ ಸೌಪರ್ಣಿಕಾ ಅಂತ. ಐ ಸೋ ಇಂಟ್ರೆಸ್ಟೆಡ್ಡು. ನಿನ್ನೆಯಿಂದ ತುಂಬ ಕುತೂಹಲದಿಂದ ಏನೇನು ಬೇಕು ಅಂತ ಹೇಳೆಲ್ಲ ಥಿಂಗ್ಸ್ಗಳನ್ನ ಅರೇಂಜ್ ಮಾಡಿಕೊಳ್ಳೋದು. ಇಸ್ ಸೋ ಇಂಟ್ರೆಸ್ಟೆಡ್, ಸೋ ಎಕ್ಸೈಟೆಡ್ ಲಾಸ್ಟ್ 1 ವೀಕಿಂದ. ಬಹುಶಃ ತುಂಬ ಚೆನ್ನಾಗಿ ಸ್ಕೂಲ್ನವರು ಇದೊಂದು ಅವಕಾಶನ ಮಕ್ಕಳಿಗೆಲ್ಲರಿಗೂ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಿಮ್ಮ ಹೆಸರು? ಯಶ್ವಿ. ನಿಮ್ಮ ಸ್ಟಾಲ್ ಹೆಸರು? ಹಾಟ್ ಆ್ಯಂಡ್ ಕೂಲ್ ಕಾರ್ನರ್. ಏನೆಲ್ಲ ಸಿಗುತ್ತೆ ಇಲ್ಲಿ? ತೋತಾಪುರಿ, ಸ್ವೀಟ್ ಕಾರ್ನ್ ಮತ್ತು ಅದರ ಫ್ಲೇವರ್ಸ್, ಢೋಕ್ಲಾ ಅದು ಗುಜರಾತಿ ಸ್ಪೆಷಲ್, ವಡಾಪಾವ್, ದಹಿಪುರಿ, ಬಟರ್ ಮಿಲ್ಕ್, ಪಾನಿಪುರಿ, ಲಸ್ಸಿ, ಚರ್ಮುರಿ, ಮಸಾಲೆ ಪೂರಿ ಮತ್ತು ಸ್ಪೆಷಲ್ ಇಯರಿಂಗ್ಸ್. ಹೇಗಿದೆ ರೆಸ್ಪಾನ್ಸ್? ಹೇಗಿದೆ, ಬರ್ತಿದ್ದಾರೆ ಜನ? ತುಂಬ ಖಾಲಿ ಆಯ್ತಾ? ಹೇಗೆ ಫುಡ್ ಎಲ್ಲ? ತುಂಬ ಅಂದರೆ ಖಾಲಿ ಆಗಲಿಲ್ಲ, ಮಾತ್ರ ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ಆಗಿದೆ. ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದೀರಾ? 5 ಜನ. 5 ಜನ ಇದ್ದೀರಾ. ಖುಷಿ ಆಗ್ತಾ ಇದೆಯಾ? ಪ್ರತಿದಿನ ಕೂಡ ಪಾಠ ಅಂತ, ಬಟ್ ಇವತ್ತು ಫುಲ್ ಎಂಜಾಯ್ ಮಾಡ್ತಾ ಹೌದು ಅಲ್ವಾ? ಥ್ಯಾಂಕ್ ಯು. ಅಂಬಿಕಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರುವಂತಹ ರಾಕೇಶ್ ಕುಮಾರ್ ಕಮ್ಮಾಜೆ ಸರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಸರ್. ಪ್ರತಿದಿನ ಕೂಡ ಪಾಠ ಅಂತ ಇದ್ರು, ಬಟ್ ಇವತ್ತು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ, ವ್ಯವಹಾರದ ಜ್ಞಾನವನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಜವಾಗಿ ಆದರೆ ಅಂಬಿಕಾ ವಿದ್ಯಾಲಯದ ವತಿಯಿಂದ ಈ ಮಕ್ಕಳಿಗೆ ಈ ಥರದ ಜ್ಞಾನ ಬರಬೇಕು ಅನ್ನೋ ನೆಲೆಯಿಂದ ಕಳೆದ ವರ್ಷ ಕೂಡ ಮಾಡಿದೆ, ಈ ವರ್ಷ ಕೂಡ ಮಾಡ್ತಾ ಇದ್ದಾರೆ. ತುಂಬ ಸಕ್ಸಸ್ಫುಲ್ ಆಗಿದೆ ಅನ್ನೋದಕ್ಕೆ ಇಲ್ಲಿ ಸೇರಿರುವಂಥ ಜನಗಳೇ ಸಾಕ್ಷಿ. ಮಕ್ಕಳಿಗೆ ದೊಡ್ಡ ಮಟ್ಟದ ಅನುಭವ ಆಗ್ತಾ ಇದೆ ಮತ್ತು ವ್ಯವಹಾರದ ಜ್ಞಾನ ಬರ್ತಾ ಇದೆ. ಈಗ ನೀವು ಹೇಳಿದಾಗೆ ಎಲ್ಲಕ್ಕಿಂತ ಹೆಚ್ಚು ಜನರ ಜೊತೆ ಹೇಗೆ ಒಡನಾಟ ಮಾಡಬೇಕು, ವ್ಯವಹಾರದಲ್ಲಿ ಮುಖಭಾವ ಹೇಗಿರಬೇಕು, ವ್ಯವಹಾರದ ಕ್ರಮ ಹೇಗಿರಬೇಕು, ಇದೆಲ್ಲ ಅವರಿಗೆ ಕರಗತ ಆಗ್ತಾ ಇದೆ. ನಮ್ಮ ಒಟ್ಟಾರೆ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ದೊಡ್ಡ ವಿಷಯವನ್ನು ಮಕ್ಕಳಿಗೆ ಕಲಿಸೋದೇನು ಅಂತಂದರೆ ಸ್ವಂತ ಉದ್ಯಮವನ್ನು ಸ್ಥಾಪಿಸುವ ನೆಲೆಯಲ್ಲಿ ಅವರು ತಯಾರಾಗಬೇಕು ಅಂತ ಹೇಳಿ. ಅದಕ್ಕಾಗಿ ಈ ಒಂದು ಮೇಳ ಅವರಿಗೆ ಖಂಡಿತವಾಗಿ ದೊಡ್ಡ ಮಟ್ಟದ ಪ್ರಯೋಜನ ಕೊಡ್ತದೆ ಅಂತ ನಾನು ಕೊಡ್ತೇನೆ. ಟೋಟಲ್ ಆಗಿ ಒಂದು ಎಷ್ಟು ಸ್ಟಾಲ್ಗಳಿರ್ಬೋದು? ಸುಮಾರು ಒಂದು 23ರಿಂದ 25 ಸ್ಟಾಲ್ ಇಲ್ಲಿದೆ. ಬೇರೆ ಬೇರೆ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಸ್ಟಾಲ್ಗಳನ್ನು ಇಟ್ಟುಕೊಂಡು ಅವರ ಟೀಚರ್ಸ್ ಮಾರ್ಗದರ್ಶನದಲ್ಲಿ ಎಲ್ಲರನ್ನ ರೀಚ್ ಆಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ವೀಕ್ಷಕರೇ, ಪ್ರತಿ ಸಲ ಕೂಡ ನಾವು ಊರಲ್ಲಿರುವಂಥ ಪಾನಿಪುರಿಯನ್ನು ಟೇಸ್ಟ್ ಮಾಡಿರ್ತೀವಿ, ಅದು ನಾರ್ಮಲ್ ಆಗಿರುವಂಥ ಪಾನಿಪುರಿ. ಬಟ್ ನಮಗೆ ಇಲ್ಲಿ ಬಜಾರ್ ಫೆಸ್ಟಿವಲಲ್ಲಿ ಸ್ಟೂಡೆಂಟ್ಗಳು ಗುಜರಾತಿ ಸ್ಟೈಲ್ನಲ್ಲಿರುವಂತಹ ಪಾನಿಪುರಿಯನ್ನು ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ತುಂಬ ಪ್ರೀತಿಯಿಂದ ಮಕ್ಕಳು ತಂದು ಕೊಟ್ಟರು, ಅಕ್ಕ ಟೇಸ್ಟ್ ಮಾಡಿ ಅಂತ. ಹಾಗಾಗಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚೆನ್ನಾಗಿದೆ. ನಾವು ನಾರ್ಮಲ್ ಆಗಿ ಟೇಸ್ಟ್ ಮಾಡುವಂಥ ಪಾನಿಪುರಿಗಿಂತ ಡಿಫ್ರೆಂಟ್ ಆಗಿರುವಂಥ ಟೇಸ್ಟನ್ನು ಕೊಡ್ತಾ ಇರುವಂಥದ್ದು. ಅದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಹಾಗೆಯೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಟೇಸ್ಟ್ ಆ ರೀತಿ ಇರೋದ್ರಿಂದಾಗಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಭೂಮಿ. ನಾನು ಗುಜರಾತಿ. ಅಲ್ಲಿ ಪುತ್ತೂರಲ್ಲಿ ನಾನು 18 ಇಯರ್ಸಲ್ಲಿ ಉಂಟು. ನಾನು ಅನ್ನಪೂರ್ಣ ಕ್ಯಾಟ್ರಿಂಗ್ ಗ್ರೂಪಲ್ಲಿ ನಾನು ಇಲ್ಲಿ ಗುಜರಾತಿ ಫುಡ್ ಮಾಡ್ತೇನೆ. ಎಲ್ಲ ಇವಾಗ ಸ್ಟಾಲ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದು ನಿಮ್ಮ ಮಗಳೇ ಹಾಗಾದ್ರೆ? ನನ್ನ ಮಗಳು ಉಂಟು ಅಲ್ಲಿಗೆ. ಓಕೆ, ಹೆಂಗೆ ತಯಾರಿಗಳನ್ನೆಲ್ಲ ಮಾಡ್ಕೊಂಡ್ರಿ? ಜಾಸ್ತಿ ಕಷ್ಟ ಆಗ್ತದೆ, ಬಟ್ ಅವರಿಗೆ ಇಷ್ಟ ಉಂಟು, ನನಗೆ ಸಹ ಇಷ್ಟ ಉಂಟು, ಅದನ್ನು ನಾನು ಮಾಡಿಕೊಡ್ತಾರೆ ಅವರಿಗೆ. ಓಕೆ, ಸ್ಪೆಷಲ್ ಆಗಿ ಏನು? ಥೇಪ್ಲಾ, ಪಾನಿಪೂರಿ. ಹಮಾರ ಗುಜರಾತಿ ಥೇಪ್ಲಾ ಇಸ್ ವೆರಿ ಫೇಮಸ್ ಆ್ಯಂಡ್ ಮೈ ಕಸಿನ್ಸ್ ಫೇಮಸ್ ಉಂಟು. ಇದು ಟೋಕ್ಲಾ ಮತ್ತು ವಡಾಪಾವ್ ಸಹ ಎಲ್ಲ ಮಾಡ್ತಾರೆ ಅಲ್ಲಿಗೆ. ಎಷ್ಟು ಖುಷಿ ಇದೆ ಮೇಡಮ್? ಅಂದರೆ ಜಾಸ್ತಿ ಖುಷಿ ಉಂಟು. ಪ್ರಾಫಿಟ್ ಲಾಸ್ ಏನು ಮಾಡೋದಿಲ್ಲ, ಬಟ್ ಮಗಳು ಸೇಲ್ ಮಾಡ್ತಾರೆ, ಅದೇ ಖುಷಿ, ನಾನು ಖುಷಿ ಉಂಟು. ಅವರಿಗೆ ಟೇಸ್ಟ್ ಇಷ್ಟ ಉಂಟಾದರೆ ನನಗೆ ಖುಷಿ ಉಂಟು. ಅದೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೆಚ್. ನಿಮ್ಮ ಹೆಸರು? ನಿಧಿಶಾ. ಇಲ್ಲಿನ ಸ್ಟೂಡೆಂಟಾ ನೀವು? ಎಷ್ಟನೇ ಕ್ಲಾಸ್? 2nd. ಹೌದಾ? ಏನೆಲ್ಲ ತಿಂದ್ರಿ ಇವತ್ತು ಬಜಾರ್ ಫೆಸ್ಟಿವಲ್ ಅಲ್ಲಿ? ನಾನು ಗೂಬಟ್ಟಿ ಮತ್ತೆ ಚಿಪ್ ಚಾಟ್. ಹೌದಾ? ಯಾರೆಲ್ಲ ಬಂದ್ರಿ ಇವತ್ತು? ನನ್ನ ಅಣ್ಣ ಮತ್ತೆ ಚಿಕ್ಕಿ ಮತ್ತೆ ಅಜ್ಜಿ ಮತ್ತೆ ನನ್ನ ತಮ್ಮ
ಮತ್ತು ನನ್ನ ಆಂಟಿ. ಖುಷಿ ಆಯ್ತಾ ಬಜಾರ್ ಫೆಸ್ಟಿವಲ್? ಎಂಜಾಯ್ ಮಾಡ್ತಿದ್ದೀರಾ? ಓಕೆ, ಥ್ಯಾಂಕ್ ಯು. ನಾನು ಸುರೇಶ್ಮಾ ಅಂತ. ನಮ್ಮದು ವಿವೇಕಾನಂದ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೇವೆ ಇಲ್ಲಿ. ಅಕ್ಕನ ಮಗಳು ಬರ್ತಾ ಇದ್ದಾಳೆ ಇಲ್ಲಿ. ಮಕ್ಕಳಲ್ಲೇ ಮಾಡಿಸ್ತಾ ಇದ್ದಾರಲ್ಲ, ತುಂಬ ಚೆನ್ನಾಗಿದೆ, ಖುಷಿ ಆಯ್ತು. ಏನೋ ತಂಬಿಟ್ಟುಂಡೆ ಅಂತೆ, ಕಾಫಿ ಅದು ಇದೆ, ಪಾನಿಪುರಿ ಎಲ್ಲ ಮಕ್ಕಳ ಕೈಯಲ್ಲಿ ಮಾಡಿಸಿ ತಿನ್ನುವಾಗ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಇರ್ತದೆ ಅಂತ ಅನಿಸ್ತದೆ. ಮಕ್ಕಳಿಗೆಲ್ಲ ಖುಷಿ ಆಯಿತು. ಹೀಗೆ ಇನ್ನು ಮುಂದೆ ಕೂಡ ಹೀಗೆ ಮಾಡ್ತಾ ಇದ್ದರೆ ಒಳ್ಳೆಯದು. ಥ್ಯಾಂಕ್ ಯು. ಅಂಬಿಕಾದಲ್ಲಿ ನಡೀತಾ ಇರುವಂತಹ ಬಜಾರ್ ಫೆಸ್ಟಿವಲ್ಗೆ ರಾಜೀವ್ ಬಲರಾಮ ಆಚಾರ್ಯ ಸರ್ ಹಾಗೆಯೇ ಅವರ ಫ್ಯಾಮಿಲಿ ಬಂದಿದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಬಜಾರ್ ಫೆಸ್ಟಿವಲ್ ವಿನೂತನವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ, ಏನು ಹೇಳ್ತೀರಾ ಅಂತ? ಮಕ್ಕಳಿಗೊಂದು ಒಳ್ಳೆ ಎಕ್ಸ್ಪೋಷರ್. ನಮ್ಮ ನಟೋಜ ಸರ್ ಅವರಿಂದ ಬರೀ ಎಜುಕೇಷನ್ ಮಾತ್ರ ಅಲ್ಲ, ಮಕ್ಕಳು ಹೊರಗೆ ಹೇಗೆ ಬಿಸ್ನೆಸ್ ಮಾಡಬೇಕು, ಹೇಗೆ ಮನಿ ಸೇವಿಂಗ್ ಮಾಡಬೇಕು, ಹೇಗೆ ಒಂದು ಆಂಟ್ರಪ್ರಿನರ್ ಆಗಿ ಬೆಳಿಬೇಕು ಅನ್ನೋದಕ್ಕೆ ಒಂದು ಬೆಳೆಯುವ ಸಿರಿಯಲ್ಲೇ ಹೇಗೆ ಕಲಿಬೋದು ಅನ್ನೋದೊಂದು ಒಳ್ಳೆ ಎಕ್ಸಾಂಪಲ್ ಇದು. ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದಾರೆ ಸರ್. ಒಂದು ಮಕ್ಕಳಿಗೊಂದು ಎಂಥ್ಯೂಸಿಯಾಸಮ್ ಸಹ ತುಂಬ ಇರ್ತದೆ. ಅದರಲ್ಲಿ ಸೇವಿಂಗ್ ಮಾಡಿ ಸ್ಕೂಲಿಗೆ ಸಹ ಕೊಡಬೇಕು ಅಂತ ಅವ್ರಿಗೊಂದು ತುಂಬ ಉಮೇದು. ಇಟ್ಸ್ ಅ ನೈಸ್ ಥಿಂಗ್. ನೀವೇನೆಲ್ಲ ಟೇಸ್ಟ್ ಮಾಡಿದ್ರಿ? ನಾವೀಗ ಬಂದದಷ್ಟೇ. ಫಸ್ಟ್ ನನ್ನ ಮಗನ ಸ್ಟಾಲಿಗೆ ಬಂದದ್ದು. ಸೊ ಪಾನಿಪುರಿಯಿಂದ ಸ್ಟಾರ್ಟ್ ಮಾಡಿದ್ದು, ಇನ್ನು ಎಲ್ಲ ಕಡೆ ಹೋಗಬೇಕು. ತುಂಬ ಹೌದು, ಒಂದು ವಾರದಿಂದನೇ ಪ್ರಿಪ್ರೇಷನ್ ಶುರು ಆಗಿದೆ. ಅಂದರೆ ಅದಕ್ಕೆ ಪ್ರಿಪ್ರೇಷನ್ ಮಾಡೋದು, ಅದಕ್ಕೆ ಏನೆಲ್ಲ ಮಾಡಬೇಕು, ಎಷ್ಟು ಪ್ರಾಫಿಟ್ ಇಡಬೇಕು, ಎಷ್ಟು ಸೇವ್ ಮಾಡಬೇಕು, ಎಷ್ಟು ಸ್ಕೂಲಿಗೆ ಕೊಡಬೇಕು ಅಂತ. ಸೊ ಇಟ್ಸ್ ಅ ನೈಸ್ ಥಿಂಗ್. ಥ್ಯಾಂಕ್ ಯು. ನೀವೇನೇ ಹೇಳ್ತೀರಾ ಮೇಡಮ್? ನಮಸ್ತೆ. ನಾವು ಇಲ್ಲಿ ಲಾಸ್ಟ್ ಇಯರ್ ಸಹ ಬಂದಿದ್ದೇವೆ. ಅದೇ ಮಕ್ಕಳದ್ದು ಇದೆಲ್ಲ ನೋಡಿ ಅವರು ಮಾಡಿದ ತಪ್ಪನ್ನು ನಾವೆಲ್ಲ ಹೇಳಿಕೊಟ್ಟಿದ್ದೇವೆ. ಅಂದರೆ ಅವರು ಬಿಸ್ನೆಸ್ ಮಾಡುವಾಗ ಚಿಲ್ಲರೆ ಕರೆಕ್ಟಾಗಿ ತಗೊಳ್ಬೇಕು, ಮತ್ತು ಹೇಗೆ ಲೆಕ್ಕ ಇಟ್ಕೊಳ್ಬೇಕು, ಇದೆಲ್ಲ ಫಸ್ಟ್ ಟೈಮ್ ಅವರು ತಪ್ಪು ಮಾಡಿದ್ದಾರೆ. ಅದನ್ನೆಲ್ಲ ಈ ಸಲ ತಿದ್ದುಕೊಟ್ಟಿದ್ದಾರೆ. ಹಾಗೆ ಪ್ರತಿ ವರ್ಷ ಮಾಡುವಾಗ ಅವರಿಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಒಳ್ಳೆಯದೇ ಇದು ಕಾರ್ಯಕ್ರಮ, ನಮಗೆ ಭಾರಿ ಖುಷಿ ಆಯಿತು. ಇದೊಂದು ಹೊಸ ಟೈಪ್ ಸಹ ನಾನು ಬೇರೆ ಯಾವ ಶಾಲೆಯಲ್ಲಿ ಸಹ ನೋಡಲಿಲ್ಲ. ಒಳ್ಳೆಯದು ಅಂತ. ಅಂಬಿಕಾ CBSE ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಮಾಲತಿ ಮೇಡಮ್ ಇದ್ದಾರೆ, ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಸಕ್ಸಸ್ ಆಗಿ ನಡೀತಾ ಇದೆ ಅಂತ ಹೇಳ್ಬೋದು ಮೇಡಮ್. ಯಾಕೆಂತ ಹೇಳಿದ್ರೆ ಮಕ್ಕಳಂತೂ ಉತ್ಸಾಹದಲ್ಲಿದ್ದಾರೆ, ಅಷ್ಟೇ ಜನ ಕೂಡ ಬರ್ತಾ ಇದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ಬಗ್ಗೆ ಏನು? ನಾವು ಇದನ್ನು ಶುರು ಮಾಡಿದ್ದಕ್ಕೆ ಸಾರ್ಥಕ. ನಮ್ಮ ದೇಶದ ಪ್ರಧಾನಿ ಲೋಕಲ್ ಟು ವೋಕಲ್, ವೋಕಲ್ ಟು ಲೋಕಲ್ ಏನಿದೆಯೋ ಅದು ಬಹಳ ಒಂದು ಚೆನ್ನಾಗಿ ಇಲ್ಲಿ ಮಕ್ಕಳದನ್ನು ಸಿದ್ಧಪಡಿಸಿ ತೋರಿಸ್ತಾ ಇದ್ದಾರೆ. ಅದು ನನಗೆ ಬಹಳ ಸಂತೋಷದ ವಿಷಯ. ಸುಮಾರು 25 ಸ್ಟಾಲನ್ನು 6ನೇ ಕ್ಲಾಸ್ನ ಮೇಲ್ಪಟ್ಟ ಮಕ್ಕಳು ಇಲ್ಲಿ ಅದನ್ನು ಹಾಕ್ಕೊಂಡಿದ್ದಾರೆ. ಮಕ್ಕಳೇ ಗ್ರೂಪ್ ಮಾಡಿಕೊಂಡು ಮಕ್ಕಳೇ ನಾವು ಏನು ಐಟಮ್ ಮಾಡಬೇಕು ಅಂತ ಹೇಳೋದನ್ನು ಅವರೇ ಡಿಸೈಡ್ ಮಾಡಿ, ಇದರಲ್ಲಿ ಟೀಚರ್ಸ್ ಆಗಲಿ ಬೇರೆ ಯಾರು ಅದನ್ನು ಏನು ಅದರಲ್ಲಿ ನಮ್ಮ ಹಸ್ತಕ್ಷೇಪ ಇಲ್ಲದೆ ಅವರವರೇ ಒಂದು ನಡೆಸ್ತಾ ಇರುವಂತಹ ಸ್ಟಾಲ್, ಅದು ಬಹಳ ಸಂತೋಷದ ವಿಷಯ. ಅಂದರೆ ಅವರಿಗೆ ಅದರಲ್ಲಿ ಒಳ್ಳೆಯದಾದರೂ, ಅದರಲ್ಲಿ ಪ್ರಾಫಿಟ್ ಆದರೂ, ಅದರ ಲಾಸ್ ಆದರೂ ಅದೆಲ್ಲವನ್ನು ಮಕ್ಕಳೇ ಬೇರ್ ಮಾಡುವ ಹಾಗೆ. ಹಾಗಾಗಿ ಇದರಲ್ಲಿ ಏನೆಲ್ಲ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲವೂ ಅವರ ಸ್ವಂತ ಅವರ ಖಜಾನೆಗೆ ಹೋಗ್ತದೆ ಅಂತ ಹೇಳೋದು ನಮಗೆ ಬಹಳ ಒಂದು ಖುಷಿಯ ವಿಷಯ. ಸುಮಾರು 4-5 ದಿನದಿಂದ ಮಕ್ಕಳು ಇದರ ಬಗ್ಗೆ ತಯಾರಿ ನಡೆಸ್ತಾ ಇದ್ದಾರೆ. ನಿನ್ನೆ ಸ್ಟಾಲ್ ಎಲ್ಲ ಇನ್ಸ್ಟಾಲ್ ಮಾಡಿ ಇವತ್ತು ಬೆಳಗ್ಗೆ ಸುಮಾರು 7 ಗಂಟೆಯಿಂದ ನಂತರ ಮಕ್ಕಳು ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ನಮ್ಮ ಜೂನಿಯರ್ ಕಾಲೇಜಿನ ಸ್ಟೂಡೆಂಟ್ಸು ಮತ್ತು ನಮ್ಮೆಲ್ಲ ಪೇರೆಂಟ್ಸು, ಟೀಚರ್ಸ್, ಲೆಕ್ಚರರ್ಸ್ ಎಲ್ಲರ ಸಪೋರ್ಟಿನಿಂದಾಗಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಮಕ್ಕಳು ಬಹಳ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಒಂದು ಜೀವನಾನುಭವ ಪಡಿತಾ ಇದ್ದಾರೆ. ಅದು ನಮಗೆಲ್ಲದಕ್ಕಿಂತ ಹೆಚ್ಚು ಪ್ರಾಮುಖ್ಯವಾದ. ಅವರು ಪ್ರಾಫಿಟ್ ಆಗ್ತದೆ, ಲಾಸ್ ಆಗ್ತದೆ, ದಟ್ ಈಸ್ ವೆರಿ ಸೆಕೆಂಡ್ರಿ ಫಾರ್ ಅಸ್. ಜೀವನದಲ್ಲಿ ನನಗೆ ಒಂದು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಉಂಟು, ಮತ್ತು ನನ್ನ ಸ್ವಂತದ ದುಡಿಮೆಯಿಂದ ನಾನು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಹೇಳೋದಕ್ಕೆ ಇದೊಂದು ಮುನ್ನೆಲೆಯಲ್ಲಿ ಇದು ನಿಲ್ಲಿ ಅಂತ ಹೇಳಿ, ಇದೊಂದು ಅನುಭವ ಆಗಿ ಅವರಿಗೆ ನಿಲ್ಲಿ ಅಂತ ಹೇಳೋದು ನಮ್ಮೆಲ್ಲರ ಆಶಯ. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಮಂದಿರ ಕಜಿ. ಓಕೆ, ಎಷ್ಟನೇ ಕ್ಲಾಸ್? 9th ಸ್ಟ್ಯಾಂಡರ್ಡ್. ಹೌದಾ, ನೀವು ಸ್ಟಾಲ್ ಹಾಕಿದ್ರಾ? ಇಲ್ಲ, ನಾವು ಕಸ್ಟಮರ್ಸ್. ಏನೆಲ್ಲ ತಗೊಂಡ್ರಿ ಹಾಗಾದ್ರೆ? ನಾವು ಸ್ಟೇಷನರಿ ಐಟಮ್ಸ್ ಮತ್ತು ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಆಗೋ ಹಾಗೆ ಫುಡ್ ಐಟಮ್ಸ್ ಎಲ್ಲ ತಗೊಂಡಿದ್ದೇವೆ. ಎಷ್ಟು ಖುಷಿ ಆಗ್ತಾ ಇದೆ ಈ ಒಂದು ಬಜಾರ್ ಫೆಸ್ಟಿವಲ್ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತದೆ. ನಮ್ಮ ಫ್ರೆಂಡ್ಸನ್ನೆಲ್ಲ ಶಾಪಲ್ಲಿ ನೋಡುವಾಗ ಖುಷಿ ಆಯಿತು. ಮತ್ತು ಎಲ್ಲ ಅಫೋರ್ಡೆಬಲ್ ರೇಟಲ್ಲಿ ಉಂಟು, ನಮಗೆ ಬೇಕಾದೆಲ್ಲ ತಗೊಳ್ಬೋದು. ಪೇರೆಂಟ್ಸ್ ಖುಷಿಯಲ್ಲಿ ಹಣ ಕೊಟ್ಟಿದ್ದಾರೆ, ಬೇರೆ ಕಡೆ ಆದರೆ ಕೊಡ್ತಿರ್ಲಿಲ್ಲ. ನಾವು ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡಿದ್ದೇವೆ, ಖುಷಿ ಆಯಿತು. ಓಕೆ, ಎಷ್ಟು ರೂಪಾಯಿ ತಂದಿದ್ರಿ? ಇವಾಗ ಎಷ್ಟು ರೂಪಾಯಿ ಖರ್ಚಾಯಿತು? ನಾನು 350 ತಂದಿದ್ದೇನೆ, ಫುಲ್ ಖರ್ಚಾಯಿತು. ಅಮ್ಮ ವಾಪಸ್ ಬಂದರು, ಅದಕ್ಕೆ ಕೇಳಿದೆ ಅವರ ಹತ್ರ. ಓಕೆ, ನೀವು ಒಳ್ಳೆ ಸೇಲ್ ಮಾಡ್ತಾ ಇದ್ದೀರಾ, ಅವರಿಂದ ತಗೊಳ್ತಾ ಇದ್ದೀರಾ? ತಗೊಂಡಿದ್ದೇನೆ. ಓಕೆ, ಎಂಜಾಯ್ ಮಾಡ್ತಿದ್ದೀರಾ? ಓಕೆ, ಥ್ಯಾಂಕ್ ಯು. ಬಜಾರ್ ಫೆಸ್ಟಿವಲ್ನಲ್ಲಿ ಎಲ್ಲರನ್ನ ಕೂಡ ವಿನೂತನವಾಗಿ ಈ ಒಂದು ಸ್ಟಾಲ್ ಆಕರ್ಷಿಸ್ತಾ ಇದೆ. ಏನು ಇಲ್ಲಿನ ಸ್ಪೆಷಾಲಿಟಿ ಅಂತ ಕೇಳಬೇಕು. ನಮಸ್ತೆ, ನಿಮ್ಮ ಹೆಸರು?
ನನ್ನ ಹೆಸರು ಶ್ರೀಹರಿ ಅಂತ. ನಿಮ್ಮ ಟೀಮಲ್ಲಿ ತುಂಬಾ ಜನ ಇದ್ದಾರೆ. ಹೌದು. ಎಷ್ಟು ಜನ ಇದ್ದಾರೆ ಟೋಟಲ್? 10 ಜನ ಇದ್ದಾರೆ ಒಟ್ಟು. ನಿಮ್ಮ ಈ ಒಂದು ಸ್ಟಾಲ್ ಸ್ಪೆಷಾಲಿಟಿ ಬಗ್ಗೆ? ಇದರಲ್ಲಿ ಫಸ್ಟ್ ಅಂತೂ ಇದು ಬೇಬ್ಲೇಡ್ ಅಂತ ಗೇಮ್. ಇದರಲ್ಲಿ ಇಬ್ಬರು ಆಟ ಆಡ್ತಾರೆ. ಅದರಲ್ಲಿ ಎಂತ ಅಂದರೆ ಯಾರು ಸೋಲ್ತಾರ, ಅಕಸ್ಮಾತ್ ನಮ್ಮವರು ಯಾರು ಸೋತ್ರೆ ಇಲ್ಲಿ ಗೆದ್ದವರಿಗೆ ಅಲ್ಲಿ ಜ್ಯೂಸ್ 50% ಆಫಲ್ಲಿ ಸಿಗ್ತದೆ. ನಾವು ಗೆದ್ದರೆ ಎಂತ ಇಲ್ಲ ಅವರಿಗೆ. ಹಾಗೆಯೇ ಇದು ಕೂಡ ಹಾಗೆಯೇ ಇದು ಬಜರ್ ಗೇಮ್ ಅಂತ. ಇದರಲ್ಲಿ ಇದನ್ನು ನಾವು ಈ ಎಂಡಿಂದ ಈ ಎಂಡಿಗೆ ತಗೊಂಡು ಹೋಗಬೇಕು. ಈ ಸ್ಟ್ರಿಂಗಿಗೆ ಟಚ್ ಮಾಡದೆ, ಟಚ್ ಆದರೆ ಸೋಲ್ತಾರೆ. ಗೆದ್ದರೆ ಇದರಲ್ಲಿ ಯಾವ್ದಾದ್ರು ಒಂದು ಐಟಮ್ ಫ್ರೀ ಇರ್ತದೆ. ಟಚ್ ಆದರೆ ಇಲ್ಲಿ ಟಚ್ ಆದರೆ ಫೌಲ್ ಅಂತ ಕರೀತಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ರೀಚ್ ಆದರೆ ನಿಮಗೆ ಜ್ಯೂಸ್ ಮತ್ತು ಅಲ್ಲಿ ನಮಗೆ ಫುಲ್ ಫ್ರೀ ಕೊಡ್ತಿದ್ವಿ. ಈಗ ಜನ ಬಂದದ್ದು ಈಗ ಫುಲ್ ಮುಗ್ದೋಗಿದೆ ಜ್ಯೂಸ್. ಮತ್ತು ಇಲ್ಲಿ 3 ಜ್ಯೂಸ್ ಇತ್ತು, ರೋಸ್ ಮಿಲ್ಕ್, ಮ್ಯಾಂಗೋ ಶೇಕ್ ಮತ್ತು ಬ್ಲೂಬೆರ್ರಿ ಸೋಡಾ ಇತ್ತು. ಈಗ ಎಲ್ಲ ಸ್ಟಾಕ್ ಖಾಲಿಯಾಗಿದೆ, ಬೆಳಗಿಂದ ಬಂದು ಎಲ್ಲ ಖಾಲಿಯಾಗಿದೆ. ಮತ್ತು ಆ ಸೈಡಿಗೆ ಆ ಕಾರ್ನರಲ್ಲಿ ಗೋಲ್ಗಪ್ಪ ಇತ್ತು, ಹಾಗೂ ಕುರ್ಕುರೆ ಶೇಕ್, ಕುರ್ಕುರೆ ಚಾಟ್ ಇತ್ತು. ಅದು ಈಗ ಎಲ್ಲ ಬಂದು ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಯಿತು. ಈಗ ಗೇಮ್ಸ್ ಮಾತ್ರ ಬಾಕಿ ಆಯಿತು. ಸೊ ಈಗ ತಯಾರು ಮಾಡ್ಕೊಂಡು ಬಂದಿದ್ದ ಫುಡ್ಗಳನ್ನು ಮೋಸ್ಟ್ ಆಫ್ ದ ಐಟಮ್ಸ್ ನಾವು ಮನೆಯಲ್ಲೇ ಮಾಡಿ ಬಂದದ್ದು, ಮತ್ತೆ ಎಲ್ಲ ಇಲ್ಲಿ ಮಾಡಿ ಬಂದಿದ್ದು. ಪ್ರಾಫಿಟ್ ಆಗಿದೆಯಾ? ಪ್ರಾಫಿಟ್ ಸ್ವಲ್ಪ ಆಗಿದೆ. ಥ್ಯಾಂಕ್ ಯು. ನೀನು ಹೇಳಿದ್ದೀನಿ ಪೇಪರಲ್ಲಿ ಸಾಕಿ 100%. ಓಕೆ, ಇನ್ನೇನು ಮಾಡ್ತೀನಿ ನಾನು ಹೇಳಿದಾಗ ಕೇಳಬೇಕು. ಆಬ್ರಕ ಹೇಳು, ಆಬ್ರಕ ಡಾಬ್ರಕ ದಡಬಡ. ಆಬ್ರಕ ಡಾಬ್ರಕ ದಡಬಡ. ಈ ಮುಂದಿನ ಮ್ಯಾಚಿಗಾಗಿ ಒಬ್ಬರು ಜೆಂಟ್ಸ್ ಸೈಡಿಂದ ಬರಬೇಕು, ಇನ್ನೊಬ್ಬರು ಲೇಡೀಸ್ ಸೈಡಿಂದ ಬರಬೇಕು. ಯಾರು ಬರ್ತಾರೆ? ಓಕೆ, ಆರಾಧ್ಯ ಮತ್ತು ವೇದ ಸ್ಟೇಜಿಂದ ಬರ್ತಿದ್ದಾರೆ. ಒಂದೊಂದು ಕ್ಲಾಸ್ ಕೊಡಿ ನಾವು. ಯಾಕೆ ಗೊತ್ತುಂಟಾ, ಯೂಶ್ವಲಿ ತುಂಬ ಜನರಿಗೆ ಅಂದರೆ ದೊಡ್ಡವರು ಬರೋದಿಲ್ಲ, ಯಾಕಂದರೆ ಅವರಿಗೆ ಹೆಸರಿಗೆ ಇರ್ತಾರೆ ಮ್ಯೂಸಿಷಿಯನ್ಸ್ ಸಹಾಯ ಮಾಡಲಿಕ್ಕೆ. ಹಾಗೆಲ್ಲ ಅಲ್ಲ, ನಾನು ಮಾಡೋದಿಲ್ಲ. ಆಯಿತು, ನನ್ನ ಕೈಯಲ್ಲಿ ಏನಿದೆ. ಆದರೆ ಈ ರೋಸ್ ಅಂತ ರೋಸಲ್ಲ, ಇದು ಮ್ಯಾಜಿಕಲ್ ರೋಸ್. ಈ ರೋಸಿಗೆ ಹುಡುಗರಂದರೆ ಆಗುವುದಿಲ್ಲ. ಈ ರೋಸಿಗೆ ಹುಡುಗರಂದರೆ ಆಗುವುದಿಲ್ಲ. ಹುಡುಗರ ಕಂಡ್ರೆ ಎಂತ ಮಾಡ್ತಾರೆ ನೋಡುವ. ನೀವು ಇಬ್ಬರು ಏನು ಮಾಡಬೇಕಂದ್ರೆ ಇದಕ್ಕೆ ಸ್ಮೆಲ್ ಮಾಡಿ, ಪ್ಲಾಸ್ಟಿಕ್ ರೋಸ್ ಸ್ಮೆಲ್ ಇಲ್ಲ ಅಂದರೆ ಸಹ ಮಾಡಬೇಕು. ಅರ್ಥ ಆಯ್ತಲ್ಲ? ಆಯ್ತು, ಫಸ್ಟ್ ಹಾಗೆ ಮಿಕ್ಸ್ ಮಾಡಿ. ಬನ್ನಿ, ನೀನು ಎಂತ ಮಾಡಿದ್ದು ರೋಸಿಗೆ? ನಿನ್ನದು ಮತ್ತೆ ರೋಸಿಗೆ ಏನಾದರೂ ಕ್ರಾಸ್ ಉಂಟಾ? ಇಲ್ಲ. ಯಾಕೆ ಇವರಿಗೆ ಏನು ಮಾಡುದು? ನೀವು ನಾಯಿ ಮಾಲಾಡ ಅವರಿಗೆ ವಕೀಲರಾಗಿರುವಂತಹ ಜಗನ್ನಾಥ ರೈ ಇದ್ದಾರೆ. ದಂಪತಿಗಳು ಸಮೇತವಾಗಿ ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಹೇಗನಿಸ್ತು ಸರ್, ಬ್ಯುಸಿ ಶೆಡ್ಯೂಲ್ ನಡುವೆ ಇಲ್ಲಿಗೂ ಬಂದಿದ್ದೀರಾ? ಈ ಒಂದು ಬಜಾರ್ ಫೆಸ್ಟಿವಲ್ ಹೇಗನಿಸ್ತು? ಎಸ್, ನನ್ನ ಮಗ ಈ ಸ್ಟ್ಯಾಂಡರ್ಡಲ್ಲಿ ಒಂದು ಸ್ಟಾಲ್ನ ಹೆಡ್ ಆಗಿದ್ದಾನೆ. ಸೊ ಅವರಿಗೆ ಬೇಸರ ಆಗಬಾರ್ದು ಅಂತ ಬಂದದ್ದು. ನಿಜವಾಗಿ ನೀವು ಹೇಳಿದ್ದು ಬ್ಯುಸಿ ಶೆಡ್ಯೂಲು, ಅಲ್ಲಿ ಕೋರ್ಟಲ್ಲಿ ಎವಿಡೆನ್ಸ್ ಆಗ್ತಾ ಉಂಟು, ಮಿಡ್ಲಲ್ಲಿ ಬಂದಿದ್ದೇನೆ.
ಸೊ ವೆರಿ ಗುಡ್. ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಅಪ್ ಟು ಅಂಬಿಕಾ ವಿದ್ಯಾಲಯ. ಕ್ರಿಯೇಟಿವ್ ಐಡಿಯಾ, ಮಕ್ಕಳನ್ನು ಒಂದು ವ್ಯವಹಾರದಲ್ಲಿ ತೊಡಗಿಸಲಿಕ್ಕೆ ಈಗಲೇ ಸಜ್ಜು ಮಾಡುವುದು ಬಹಳ ಖುಷಿ ಕೊಟ್ಟಿದೆ. ಮಕ್ಕಳೆಲ್ಲ ಬಹಳ ಒಂದು ವಾರದಿಂದ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅತ್ಯಂತ ಲಾಭ ಗಳಿಸುವುದು ಹೇಗೆ ಮತ್ತು ಗ್ರಾಹಕರನ್ನು ತೃಪ್ತಿಪಡಿಸುವುದು ಹೇಗೆ ಅಂತ ಸಕ್ಸಸ್ ಆಗಿದ್ದಾರೆ. ಖಂಡಿತ ಸಕ್ಸಸ್ ಆಗಿದ್ದಾರೆ. ಬಹಳ ರುಚಿಯಾಗಿತ್ತು. ನಾನು ಬ್ರೆಡ್ ಸ್ಯಾಂಡ್ವಿಚ್ ತಿಂದೆ ಮತ್ತು ಚರ್ಮುರಿ ತಿಂದೆ. ಭಾಳ ಖುಷಿಯಾಗಿತ್ತು. ಪ್ರತಿ ವರ್ಷ ಮಾಡ್ತಾರೆ. ಈ ವರ್ಷ ಅಂದರೆ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ಮಕ್ಕಳು ತುಂಬಾ ಕಲಿತಿದ್ದಾರೆ. 2 ಫೆಸ್ಟಿವಲ್ ಆದಮೇಲೆ ಈಗಿಂದು ಬಜಾರ್ ಫೆಸ್ಟಿವಲ್ ಈಗಂತೂ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ನನ್ನ ಮಗ 8th ಸ್ಟ್ಯಾಂಡರ್ಡ್, ಅವನು ಈ ಸತಿ ಬೋಬೋ ಕಾಫಿ ಅಂತ ಮಾಡಿದ್ದಾರೆ. ಹೆಸರೇ ಗೊತ್ತಿರಲಿಲ್ಲ. ನಿನ್ನೆ ರಾತ್ರಿ ಇಡೀ ನೆಟ್ಟಲ್ಲಿ ಹುಡುಕಿದ್ದು ಅಂಥದ್ದೇನಾದರೂ ಇದೆಯಾ ಸ್ಪೆಷಲಿ ಅಂತ. ಸೊ ಮಕ್ಕಳಿದು ಕ್ರಿಯೇಟಿವಿಟಿ ಪುತ್ತೂರಲ್ಲಿ ಎಲ್ಲೂ ಇಲ್ಲ ಅದು. ಹಾಗಾಗಿ ಅವರಿಗೂ ಫುಲ್ ಖುಷಿಯಾಗಿದೆ. ಎಲ್ಲ ಸೇಲ್ ಆಗಿದೆ, ತುಂಬ ಪ್ರಾಫಿಟ್ ಗಳಿಸಿದ್ದಾರೆ. ಒಂದು ಕ್ರಿಯೇಟಿವಿಟಿ ಜೊತೆಗೆ ಅವರೊಂದು ಇನ್ವಾಲ್ವ್ಮೆಂಟ್, ಪ್ರಾಫಿಟ್ ತೆಗಿಯೋಕೆ ಒಂದು ಹಂಬಲ ಒಳ್ಳೆಯದಾಗಿದೆ. ಮಕ್ಕಳು ನೋಡುವಾಗಲೇ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಫೌಂಡೇಶನ್ ಟ್ರಸ್ಟ್ ಮುನ್ನಡೆಸ್ತಾ ಇರುವಂಥ ಅಂಬಿಕಾ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಭಾಗಿಯಾಗಿ ನಡೀತಾ ಇರುವಂತಹ ಬಜಾರ್ ಫೆಸ್ಟಿವಲ್ ಸಕ್ಸಸ್ ಆಗಿ ನಡೆದಿದೆ. ಮಕ್ಕಳಂತೂ ತುಂಬಾ ಉತ್ಸಾಹದಿಂದ ಪ್ರತಿಯೊಂದು ಐಟಮ್ಗಳನ್ನು ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಪ್ರಾಫಿಟ್ ಅನ್ನೋವಂಥದ್ದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಮಕ್ಕಳು ಜೀವನದ ಪಾಠವನ್ನು ಈ ಒಂದು ಬಜಾರ್ ಫೆಸ್ಟಿವಲ್ನ ಮೂಲಕ ಕಲಿಯೋದಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಅಂಬಿಕಾ ವಿದ್ಯಾಸಂಸ್ಥೆ ಕೂಡ ಹಾಗೇನೆ ಪ್ರತಿಯೊಂದು ಹಂತದಲ್ಲಿ ಕೂಡ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿಕೊಂಡು ಬಂದಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಹಾಗೆಯೇ ಇದೀಗ ಮಕ್ಕಳಿಗೆ ವ್ಯವಹಾರದ ಜ್ಞಾನ ಕೂಡ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ಬಜಾರ್ ಫೆಸ್ಟಿವಲ್ ನಡೆದಿರುವಂಥದ್ದು. ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಉತ್ಸಾಹದಿಂದ ಭಾಗಿಯಾಗಿದ್ದಾರೆ. ಹಾಗಾಗಿ ಸಕ್ಸಸ್ ಆಗಿ ಈ ಒಂದು ಬಜಾರ್ ಫೆಸ್ಟಿವಲ್ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.